ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ವಿರುದ್ಧ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗಡೆ ಮಾತನಾಡಿ, ಬಿಜೆಪಿಯವರು ನವ ಹಿಂದುತ್ವದ ಹೆಸರಿನಲ್ಲಿ ನಕಲಿ ಹಿಂದುತ್ವ ಮಾಡಿಕೊಂಡು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಹಿಂದುತ್ವ ಎಂದು ಹೇಳಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಇವರ ನಕಲಿ ಹಿಂದುತ್ವವನ್ನು ನಿರಂತರ ವಿರೋಧಿಸಬೇಕು. ಹಿಂದುತ್ವ, ಭಕ್ತಿ, ಆರಾಧನೆಗಳು ಪರಮಾತ್ಮನ ಕಡೆಗೆ ಇರಬೇಕು. ಆದರೆ ಬಿಜೆಪಿಯ ಹಿಂದುತ್ವ, ಭಕ್ತಿ, ಓಟು ಹಾಗೂ ಬ್ಯಾಲೆಟ್ ಪೇಪರ್ ಮೇಲೆ ಮಾತ್ರ ಇದೆ. ಇದೀಗ ಪುತ್ತೂರಿನ ಕಾಂಗ್ರೆಸ್ಸಿಗರಿಗೆ ದೇವರು ಅವಕಾಶ ನೀಡಿದ್ದಾನೆ. ಬಿಜೆಪಿಯ ನಕಲಿ ಹಿಂದುತ್ವವನ್ನು ಜನರಿಗೆ ನಿರಂತರ ತಿಳಿಸುವ ಕೆಲಸ ಮಾಡಬೇಕು ಎಂದರು. ಧರ್ಮದ ಆರಾಧನೆ ಅಂತಂದ್ರೆ ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ. ನಿಮ್ಮ ದೈವಕ್ಕೋ ದೇವರಿಗೋ ನೀವು ಪೂಜೆ ಮಾಡಿಯೇ ಬಂದವರು. ಯಾರು ಧರ್ಮವನ್ನೇ ಬಿಟ್ಟು ಬದುಕುವುದಿಲ್ಲ, ಅವರು ನಾಸ್ತಿಕರು. ಆ ನಾಸ್ತಿಕರಿಗೂ ಹಿಂದೂ ಧರ್ಮದಲ್ಲಿ ಗೌರವ ಉಂಟು. ಚಾರ್ವಾಕ ಮುನಿ ಅಂತಿದ್ದ ಹಿಂದೂ ಧರ್ಮದ ಮಹಾಪಂಡಿತ, ದೇವರ ವಿರುದ್ಧ, ದೇವರಿಲ್ಲ ಅಂತ ಅವನ ಸಾಧನೆ. ಅವನ ಬಗ್ಗೆ, ಆ ಋಷಿಯ ಬಗ್ಗೆ ಶಂಕರಾಚಾರ್ಯರು ಕೂಡ ಭಾಷ್ಯ ಬರೀತಾರೆ, ವಿಮರ್ಶೆ ಬರೀತಾರೆ. ಗೌರವ ಎಲ್ಲರಿಗೂ ಇದೆ, ಎಲ್ಲರೂ ಆರಾಧನೆ ಮಾಡಿಕೊಂಡೇ ಬರುವುದು. ಆದರೆ ನಮ್ಮ ಆರಾಧನೆ ನಮ್ಮ ಅಂತರಾತ್ಮ ಮತ್ತು ಆ ಪರಮಾತ್ಮನ ನಡುವೆ, ಓಟಿನ ನಡುವೆ ಅಲ್ಲ, ಬ್ಯಾಲೆಟ್ ಪೇಪರ್ನ ನಡುವೆ ಅಲ್ಲ. ನಮ್ಮ ಭಕ್ತಿ ನಮ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ. ನಾವೆಲ್ಲರೂ ಭಕ್ತಿಯಿಂದ ಓಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ತೂನಾಗ ನಮಗ ಭಕ್ತಿ ಬರ್ಪುನತ್ತೆ. ಇದು ಬಿಜೆಪಿಯ ಬ್ಯಾಲೆಟ್ ಪೇಪರ್ನ ನವ ಹಿಂದುತ್ವ. ಎರಡ ನೀವು ಮಾಡಿದ್ದು ಏನು? ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದ್ರು. ಎಲ್ಲ ವಿಡಿಯೋ ನೋಡಿ ಬಂದೆ ನಾನು. ಎಷ್ಟು ಹೆಣ ಬೆಳೆಸಿದಿರಪ್ಪ ನೀವು ಅಮಾಯಕ ಯುವಕರದ್ದು, ಲೆಕ್ಕ ಉಂಟಾ? ಕಾಂಗ್ರೆಸ್ ಮುಖಂಡ ಕಾವು ಹೇಮನಾಥ ಶೆಟ್ಟಿ ಮಾತನಾಡಿ, ಪುತ್ತೂರಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಅಭಿವೃದ್ಧಿ ಪರ್ವವಾಗುತ್ತಿದೆ. ದೇವಾಲಯದ ಅಭಿವೃದ್ಧಿಯನ್ನು ವಿರೋಧಿಸುವ ಮೂಲಕ ಬಿಜೆಪಿಯವರು ದೇವರಿಗೆ ಮೋಸ ಮಾಡುತ್ತಿದ್ದಾರೆ. ದೇವರ ನಂಬಿಕೆಗೆ ಕೈ ಹಾಕಿದರೆ ಬಿಜೆಪಿಯವರ ರಾಜಕಾರಣ ನಾಶವಾಗುತ್ತದೆ. ಬಿಜೆಪಿಯವರಿಗೆ ಮಹಾಲಿಂಗೇಶ್ವರ ದೇವರಿಗಿಂತ ರಾಜೇಶ್ ಬನ್ನೂರ್ ರವರೇ ದೊಡ್ಡವರಾಗಿದ್ದಾರೆ. ಶಾಸಕರ ಮತ್ತು ದೇವಾಲಯದ ಸಮಿತಿಯ ಕೆಲಸಗಳನ್ನು ವಿರೋಧಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಹಾಕೋದು, ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕೇಳೋದು, ನಿಮ್ಮ ಹಣೆ ಬರವನ್ನೆಲ್ಲ ತೋರಿಸಿ ಬಿಟ್ಟಿದ್ದೀರಾ. ಈ ಕ್ಷೇತ್ರದ ಜನ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ ಅಂತ ಹೇಳುವಂತದ್ದನ್ನು ಇಲ್ಲಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಸಾಬೀತುಪಡಿಸುವ ಕೆಲಸ ಪುತ್ತೂರಿನ ಮೂಲಕ ಆಗ್ತಾ ಇದೆ. ಅದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಈ ನಾಟಕವನ್ನು ಜನ ಒಪ್ಪೋದಿಲ್ಲ. ನಿಮಗೆ ದೇವಸ್ಥಾನದಿಂದ ಬರುವ ಆದಾಯದ ಮೂಲಕ ಅದೆಷ್ಟೋ ಶಾಲೆಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಅದೆಲ್ಲವೂ ನಿಮಗೆ ಬೇಕಾಗಿತ್ತು. ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ಇವತ್ತು ಆ ಭಕ್ತರ ಮೂಲಕ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ನ್ಯಾಯವನ್ನು ಒದಗಿಸುವಾಗ ಅದರ ಬಗ್ಗೆ ನಿಮಗೆ ದೇವರ ಪರಿಚಯವೂ ಸಿಗೋದಿಲ್ಲ. ಮಹಾಲಿಂಗೇಶ್ವರನನ್ನು ನಿಮಗೆ ಪರಿಚಯ ಸಿಗ್ಲಿಲ್ಲ. ಆ ದೇವರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿಯೂ ನಿಮಗೆ ಗೊತ್ತಾಗ್ಲಿಲ್ಲ. ಇಂಥ ಒಂದು ನಾಯಕತ್ವ ನಿಮಗೆ ಕೊನೆ ಆಗ್ಲಿಕ್ಕೆ ಇದೊಂದು ಮಹಾಲಿಂಗೇಶ್ವರ ದೇವರು ಇವತ್ತು ಎದ್ದಿದ್ದಾರೆ. ಈ ಸಂದರ್ಭ ಪುತ್ತೂರು ಕಾಂಗ್ರೆಸ್ ಪಕ್ಷವನ್ನು ಅವಹೇಳನ ಮಾಡಿದ ಬಿಜೆಪಿ ಮುಖಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮನವಿ ನೀಡಲಾಯಿತು. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ, ರವೀಂದ್ರ ನೆಕ್ಕಿಲು, ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಬಡಗನ್ನೂರು, ಉಮಾನಾಥ್ ಶೆಟ್ಟಿ, ವೇದನಾಥ ಸುವರ್ಣ, ಪ್ರಶಾಂತ್ ಶೆಟ್ಟಿ, ನಿಹಾಲ್, ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.